ಒಂದೆಡೆ ಕೊರೋನಾ ಎಂಬ ಮಹಾಮಾರಿ ಮನುಷ್ಯನನ್ನ ಪಾತಾಳಕ್ಕೆ ತೊರೆಯುತ್ತಿದ್ರೆ ಇನ್ನೊಂದು ಕಡೆ ಬೇಕರಿ ಕಾರ್ಮಿಕರ ಬದುಕು ಹೀನಾಯ ಸ್ಥಿತಿಗೆ ತಲುಪಿದೆ. ದಿನ ಬೆಳಕಾದ್ರೆ ಬೇಕರಿ ಪದಾರ್ಥಗಳನ್ನ ಮಾರಿ ಬದುಕುವ ಬೇಕರಿ ಕಾರ್ಮಿಕರು ಇಂದು ಬೇಕರಿಗಳನ್ನ ಮುಚ್ಚಿರುವ ಕಾರಣ ಸಾಕಷ್ಟು ನಷ್ಟದಲ್ಲಿ ಸಿಲುಕಿದ್ದಾರೆ. ಹೀಗಿರುವಾಗ ಹಾಸನದ ಅಯ್ಯಂಗಾರ್ ಬೇಕರಿಯೊಂದು ಸುಟ್ಟು ಕರಕಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಬಂಟಕಲ್ನಲ್ಲಿ ವೆಂಕಟೇಶ್ ಎಂಬುವರಿಗೆ ಸೇರಿದ ಹಾಸನ್ ಅಯ್ಯಂಗಾರ್ ಬೇಕರಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಸರಿಸುಮಾರು 15 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಮುಂದಿನ ಜೀವನ ಹೇಗೆಂದು ವೆಂಕಟೇಶ್ ಚಿಂತಿಸುತ್ತಿದ್ದಾರೆ. ಹೀಗಿರುವಾಗ ಜೈ ಕರ್ನಾಟಕ ಬೇಕರಿ ಕಾರ್ಮಿಕರ ಸಂಘದ ಹಾಸನ ಘಟಕದಿಂದ ಅವರಿಗೆ ಸಹಾಯ ಹಸ್ತವನ್ನ ಕೂಡ ಚಾಚಿದ್ದಾರೆ. ಇದೇ ವೇಳೆ ಮಾತನಾಡಿದ ಬೇಕರಿ ಮಾಲೀಕ ವೆಂಕಟೇಶ್ ಅವರು, ನನ್ನದು ಸೇನೆ ಮತ್ತು ಕಾರನ್ನ ಮಾರಿ ಬಂಡವಾಳ ಹಾಕಿದೆ ಎಂದು ಹೇಳಿದರು. ಬೆಳಿಗ್ಗೆಯಿಂದ ಇದ್ದು ಅಂಗಡಿಗೆ ಬಾಕ್ಲಕ್ಕೆಂದು ಇದ್ದು ಅನ್ನ ಮಾಡ್ತಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಫೋನ್ ಮಾಡಿದ್ರು, ಅವಾಗ ಬಂದು ನೋಡಿದರೆ ಎಲ್ಲ ಹುಡುಕೋದಿತ್ತು. ಒಂದು 15 ಲಕ್ಷ ಖರ್ಚಾಗಿತ್ತು. ಇದ್ದಿದ್ದು ಕಾರು ಮಾರಿ ಎಲ್ಲ ಮಾರಿ ಇಷ್ಟು ಬಂಡವಾಳ ಹಾಕಿದೆ. ಇವತ್ತು ಏನು ಇಲ್ಲದೇ ನಟ್ ರೋಡಲ್ಲಿ ನಿಂತಿದ್ದೀನಿ. ದಯವಿಟ್ಟು ಎಲ್ಲ ಒಂದು ಹೆಲ್ಪ್ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಘಟಕದ ದಯಾನಂದ್ ಎಂಟಿ, ಚೇತನ್, ಲೋಕೇಶ್, ರವಿ ಮೋಹನ್ ಹಾಗೂ ಇತರ ಪದಾಧಿಕಾರಿಗಳು ಹಾಜರಿದ್ದರು. ನಮ್ಮ ಜೈ ಕರ್ನಾಟಕ ಬೇಕರಿ ಕಾರ್ಮಿಕರ ಸಂಘ ರಿಜಿಸ್ಟರ್ ಮಾಡ್ಸಕ್ಕೆ ತುಂಬಾ ಕಷ್ಟಪಟ್ಟು 2 ವರ್ಷದಿಂದ ಮಾಡ್ಕೊಂಡು ಬಂದು ಏನೇನೋ ಮಾಡಬೇಕು ಅಂತ ಆಗಲಿಲ್ಲ. ಯಾಕೆ ಮಾಡ್ತಾ ಇಲ್ಲ? ದಯವಿಟ್ಟು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ತಾ ಇದ್ದೀನಿ, ಕೈ ಮುಗಿ ಕೇಳ್ಕೊತಾ ಇದ್ದೀನಿ. ಇವತ್ತು ನನ್ನ ಸ್ನೇಹಿತರದ ಬೇಕರಿ ಸುಟ್ಟಾಗಿರ್ಬೋದು ಚಿಕ್ಕಮಗಳೂರು ಜಿಲ್ಲೆ ಬಂಟ್ಕಲ್ನಲ್ಲಿ. ಅದೇ ಥರ ತುಂಬ ಜನ ಇದ್ದಾರೆ. ಅಪಘಾತದಿಂದ ಸವಾರಿಗಳಿದ್ದಾರೆ, ಬೇಕರಿಗಳು ಲಾಸ್ ಆಗಿ ಸತ್ತೋಗಿರೋರಿದ್ದಾರೆ, ಗ್ಯಾಸ್ ಬಸ್ಟ್ ಆಗಿ ಹೋಗಿರೋರಿದ್ದಾರೆ. ಇದೇ ನಮ್ಮ ಸಕಲೇಶ್ಪುರದಲ್ಲಿ ಒಂದು ಬೇಕರಿನೇ ಸುಟ್ಟೋಯ್ತು, ಮಂಗಳೂರಲ್ಲಿ ಒಂದು ಬೇಕರಿ ಸುಟ್ಟೋಯ್ತು, ಬಾಂಬೆಗಳಲ್ಲಿ ಸುಟ್ಟೋಯ್ತು. ಏಕೆ ಆ ಥರ ಮಾಡ್ತಾ ಇರೋ? ನಾವೆಲ್ಲ ಯೋಗೇಶ್ ಬಿಜೆ, ವಿ4 ನ್ಯೂಸ್, ಹಾಸನ.